ಮಂಗಳೂರು ನಗರ ಹೊರವಲಯದ ಮುಕ್ಕಾದಲ್ಲಿ ಫಿಶ್ ಮಿಲ್ ಕಾರಣದಿಂದಾಗಿ ಮೂಗು ಮುಚ್ಚಿಕೊಂಡು ಬದುಕುವ ಸ್ಥಿತಿ ಎದುರಾಗಿದೆ. ಪ್ರತಿದಿನವೂ ತ್ಯಾಜ್ಯವನ್ನು ನೇರವಾಗಿ ಸಮುದ್ರಕ್ಕೆ ಬಿಸಾಡಲಾಗುತ್ತಿದ್ದು, ಈ ಬಗ್ಗೆ ಪರಿಸರ ಇಲಾಖೆ, ಜಿಲ್ಲಾಡಳಿತ, ಪೊಲೀಸರಿಗೆ ದೂರು ನೀಡಿದ್ರೂ ಪ್ರಯೋಜನ ಆಗಿಲ್ಲ ಎಂದು ಅಲ್ಲಿನ ನಿವಾಸಿಗಳು ದೂರಿದ್ದಾರೆ. ಈ ಬಗ್ಗೆ ನಿವೃತ್ತ ಯೋಧ PRP ಶೆಟ್ಟಿ ಮಂಗಳೂರಿನ ಪ್ರೆಸ್ ಕ್ಲಬ್ನಲ್ಲಿ ಸುದ್ದಿಗೋಷ್ಠಿ ಕರೆದು ಮಾಹಿತಿ ನೀಡಿದ್ದಾರೆ. ಅವರ ಪ್ರೊಡಕ್ಷನಲ್ಲಿ ಮೀನಿದ ಎಣ್ಣೆ ಮಾಡೋದಂತ ಹೇಳ್ತಾ ಇದ್ದಾರೆ. ಆದರೆ ಅವರು ಯಾವ ಮೀನು ಒಂದು ತುಂಬ ಕೊಳೆತ ಮೀನು ವಾಸನೆ ಅದು ತುಂಬ ಇದೆ. ಇದು ಊರು ಸುತ್ತ, ನಮ್ಮ ಮನೆ ಮಾತ್ರ ಅಲ್ಲ, ಮೇನ್ ರೋಡ್ವರೆಗೆ ಸ್ಮೆಲ್ ಹೋಗ್ತದೆ. 6 to 8 villages. Yeah, about 6 to 8 villages. And hospital, Srinivasa Medical College, hospital, their patients, ಅವರ ಸ್ಟೂಡೆಂಟ್ಸ್ ಎಲ್ಲ ಈ ಕೆಟ್ಟ ವಾಸನೆಯನ್ನು ಅನುಭವಿಸ್ತಾ ಇದ್ದಾರೆ. ಸೊ ಅದನ್ನು ಒಂದು ನಿಲ್ಲಿಸಬೇಕೆಂದು ನಮ್ಮ ಕೋರಿಕೆ. ಮತ್ತು ಈ ಹೊಗೆಯಿಂದ ನಮಗೆಲ್ಲ ಕಪ್ಪು ಡಸ್ಟ್ ನಮ್ಮ ಮನೆ ಮೇಲೆ ಅಂಗಳದಲ್ಲಿ ಅದನ್ನೇ ಒರೆಸೋದೇ ಕೆಲಸ ನಮಗೆ ಇಲ್ಲಿ. ಮತ್ತು ಆ ವಾಸನೆಯಿಂದ ನಮಗೆ ಊಟ ಮಾಡಲಿಕ್ಕಾಗೋದಿಲ್ಲ. ಹೊಟ್ಟೆ ಎಲ್ಲ ಒತ್ತಡ ತಳಮಳಾಗಿ ಇದು ವಾಂತಿ ಬರ್ತಾ ಇದೆ. ಕಂಪ್ಲೇಂಟ್ ಎಲ್ಲ ಡಿಪಾರ್ಟ್ಮೆಂಟಿಗೆ ಕೊಟ್ಟಿದ್ದೇವೆ. ಪೊಲ್ಯೂಷನ್ ಮಾತ್ರ DC ಕೊಟ್ಟಿದ್ದೇವೆ. ಪೊಲೀಸ್ ಕಂಪ್ಲೇಂಟ್ ಕೂಡ ಆಗಿದೆ ಫಾರ್ ಸೌಂಡ್, ಬಿಕಾಸ್ ದಿಸ್ ಆಪರೇಷನ್ ಟೇಕ್ಸ್ ಥ್ರೂಔಟ್ ದ ನೈಟ್. ಆ ನೈಟಲ್ಲಿ ಬಿಕಾಸ್ ಆಫ್ ದಟ್ ಸೌಂಡ್ ನಮಗೆ ನಿದ್ದೆ ಬರುವ ಚಾನ್ಸ್ ಇಲ್ಲ. ಸೊ ಅದನ್ನೆಲ್ಲ ಬರೆದು ಎಲ್ಲ ಕಂಪ್ಲೇಂಟ್ ಕೊಟ್ಟಿದ್ದೇವೆ. ಸೊ DC ಅವರು ಒಂದು ಮೀಟಿಂಗ್ ಕರೆದಿದ್ರು ಎಲ್ಲರದ್ದು. ಆಗ ಅವರಿಗೆ ಹೇಳಿದರು, ನೀವು ಆದಷ್ಟು ಬೇಗ ಶಿಫ್ಟ್ ಮಾಡಿದರೆ ಸಾಧ್ಯ ಇದ್ದರೆ ಒಳ್ಳೆಯದು, ಇಲ್ಲಂದರೆ 3 ತಿಂಗಳೊಳಗೆ ನೀವು ಇದನ್ನು ಸರಿ ಮಾಡಬೇಕು. ಯು ಮಸ್ಟ್ ಫೈಂಡ್ ದ ರೆಮಿಡಿ ಫಾರ್ ದಿಸ್.